ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ರಾಜ್ಯ ಕರ್ಪಿಲ್ದ ಡಿಜಿಪಿ ಅಲೋಕ್ ಕುಮಾರ್ ಕರ್ಪಿಲ್ದ ಭದ್ರತೆ ಹೆಚ್ಚ ಮಲ್ತಂಡಲ ಅಜಾಗ್ರತೆ ಉಂಡು ಸರಿಯಾದ ಕಣ್ಣು ದಿಪ್ಪುಜಿರಿಂದ ತೆರೆದು ಬೈದಂಡ ಕುಡ್ಲದ ಕರ್ಪಿಲಿಡು ಮೋಜಿ ಮೊಬೈಲ್ ಫೋನ್ ಸಿಮ್ ಮೊಬೈಲ್ ಚಾರ್ಜರ್ ಇಂಚ ಬೇತೆ ಬೇತೆ ಸೊತ್ತಲು ತೋಜಿದು ಬೈದಂಡ. ಬೆಂಗಳೂರು ರಾಜ್ಯ ಕರ್ಪಿಲ್ದ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಕುಮಾರ್ ಅಧಿಕಾರದಿತ್ತೊನ್ನ ಬೇರಿಕೆ ಕರ್ಪಿಲ್ಲೆನ ಭದ್ರತೆಯನ್ನು ಹೆಚ್ಚ ಮಲ್ತದ ಕುಡ್ಲದ ಕರ್ಪಿಲಗ್ಲ ಆರು ಬತ್ತದ ಪಿಂದದ ಜಾಗ್ರತೆ ಪಂಡದ ಪೋತೆರು ಈ ತಾಂಡಲ ಜೈಲಡು ಸರಿಯಾದ ಗುಮನ ಕೊರ್ಪುಜರಿಂದ ಅಲ್ತ ಕೆಲವು ಸಂಗತಿಲಿಡ್ದು ತೆರೆದು ಬೈದಂಡ ಕುಡ್ಲದ ಜಿಲ್ಲಾ ಕರ್ಪಿಲಡು ಪಿರ ಮೂಜಿ ಮೊಬೈಲ್ ಫೋನು ಸಿಮ್ಮು ಚಾರ್ಜರ್ ಶುಕ್ರವಾರ ತೋಜಿದಂಡ. ಜೈಲ್ ಮುಖ್ಯಸ್ಥರು ಶರಣ ಬಸಪ್ಪ ಜನವರಿ 14 ರಾತ್ರಿ 10:55 ನಡೆದು 11:50 ನಡುಟು ಜೈಲ್ದ ಅಧಿಕಾರಿ ಬೊಕ್ಕ ಕೆಲಸದಕ್ಲಿನ ಒಟ್ಟುಗು ಗುಟ್ಟದ ಸಂಗತಿ ಪಿಂದೊನ್ನ ಕಾರ್ಯಾಚರಣೆ ನಡಪಾದಿರು. ಅಪಗ ಎ ವಿಭಾಗದ ಮೂಜನೆ ಕೋಣಿಡ ಸಿಮ್ಮದ ಒಟ್ಟುಗು ವಿವೋ ಮೊಬೈಲ್ ಫೋನ್ ಕಪ್ಪು ಬಣ್ಣದ HDM ಕೀಪ್ಯಾಡ್ ಮೊಬೈಲ್ ಬೊಕ್ಕ ಸಿಮ್ಮು ಮೊಬೈಲ್ ಚಾರ್ಜರ್ ಅಡಾಪ್ಟರ್ ರಡ್ಡ ಚಾರ್ಜರ್ ಕೇಬಲ್ ತೋಜಿದಂಡು. ಬಿ ವಿಭಾಗದ ಇನ್ನೆ ಕೋಣಿಡ ಕರ್ದು ಬಣ್ಣದ ನೋಕಿಯಾ ಕೀಪ್ಯಾಡ್ ಮೊಬೈಲ್ ತೆಕ್ಕದಂಡು. ಈ ಬಗೆಟ್ ಮೇಲಧಿಕಾರಿಗಳಿಗೆ ಮಾಹಿತಿ ಕೊಡ್ದು ಬರ್ಕೆ ಸ್ಟೇಷನ್ಗೆ ದೂರ ಕೊಡ್ದಿತ್ತು ಕೇಸ್ ಪಾಡ್ದಂಡು. ಈ ರೀತಿ ಜೈಲ್ದ ಉಲಾಯಿ ಮೊಬೈಲ್ ಫೋನು ಸಿಮ್ ಚಾರ್ಜರ್ ತೋಜದ ಬತ್ತಿನವು ಆಶ್ಚರ್ಯ ಮೂಡಿದಂಡು. ಪೊಲೀಸರು ಏತೆ ಭದ್ರತೆ ಮಲ್ತಂಡಲ್ಲ ಕೂಡ ಮೊಬೈಲ್ ತಿಕ್ಕೊಂದು ಪುನವು ಆಶ್ಚರ್ಯದ ಸಂಗತಿಯೇ ಆದುಂಡು. ಬಂಟ್ವಾಳ ತಾಲೂಕದ ಸೂರಿಕುಮೇರು ರಾಜಮಾರ್ಗಡು ಕಡಪರೆ ಕ್ರಾಸಿಂಗ್ ಕೊರಡುಂದು ಒತ್ತಾಯ ಮಲ್ತದ ಶುಕ್ರವಾರ ಸೂರಿಕುಮೇರು ಜಂಕ್ಷನ್ ರಾಜಮಾರ್ಗಡು ಮಲ್ಲ ಮಟ್ಟದ ಪ್ರತಿಭಟನೆ ಮಲ್ತದಿರು. ಬಂಟ್ವಾಳ ತಾಲೂಕದ ಸೂರಿಕುಮೇರು ರಾಜಮಾರ್ಗಡು ಗಾಡಿಲು ಕಡಪರೆ ಕ್ರಾಸಿಂಗ್ ಕೊರಡುಂದು ಒತ್ತಾಯ ಮಲ್ತದ ಶುಕ್ರವಾರ ಸೂರಿಕುಮೇರ್ ಜಂಕ್ಷನ್ ರಾಜಮಾರ್ಗಡು ಮಲ್ಲ ಮಟ್ಟದ ಪ್ರತಿಭಟನೆ ಮಲ್ತಿರು. ಮಾಣಿ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸುದೀಪ್ ಶೆಟ್ಟಿ ಪಾತಿರ್ದು ಸೂರಿಕುಮೇರ್ ಹಿಡಿದು ಒಂತೆಪ್ಪಿರವು ಅತ್ತಂಡ ತುಂಬು ಗಾಡಿಲು ಕಡಪೆರೆ ವ್ಯವಸ್ಥೆ ಮಲ್ಪಡು ಒಂದು ಎಲ್ಲಿಯ ಸಮಸ್ಯೆಗೂ ಗುಮನ ಕೊರ್ತಿರಂಡ ನನ್ನದ ದಿನಕ್ಲಿಡು ರಾಜಮಾರ್ಗಡು ರಾತ್ರಿ ಪಗಿಲು ಪ್ರತಿಭಟನೆ ಮಲ್ಪುಣೊಂದು ಜಾಗ್ರತೆ ಪಂಡೇರು. ಈ ಭಾಗಡು ಶಾಲೆ ದೇವಸ್ಥಾನ ಪಳ್ಳಿ ಇಂಗ್ರಜಿಲು ಇತ್ತದ ಸಾರ್ವಜನಿಕರಿಗೆ ಕಷ್ಟ ಹೊಂದಿತ್ತದ ಧಾರ್ಮಿಕ ವರವುಬೊಕ್ಕ ಸಾಮಾಜಿಕವಾದ ಪಕ್ಷದಾಂತೆ ಪೊರ್ಮಾಟ ಮಲ್ಪ ಅಂದು ಮಾಣಿ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಪಂಡೇರು. ಸಹಾಯಕ ರಾಜಮಾರ್ಗ ಇಂಜಿನಿಯರ್ ಚಿದಾನಂದ ಮಾಣಿ ಗ್ರಾಮ ಪಂಚಾಯತ್ ದುಂಬದ ಗುರ್ಕಾರ್ಯರು ಬಾಲಕೃಷ್ಣ ಆಳ್ವ ಒಕ್ಕ ಗ್ರಾಮದ ಜನಕುಲು ಈ ಪೊರ್ತುಡಿತ್ತಿರು. ಇದು ಯಾವುದೇ ರಾಜ್ಯಕ್ಕೆ ಪ್ರೇರಿತ ಸಭೆ ಅಲ್ಲ. ಸಮಸ್ತ ರಾಜಕೀಯ ಪಕ್ಷಗಳು, ಸಮಸ್ತ ನಾಗರಿಕರು, ಸಮಸ್ತ ಮತ ಬಾಂಧವರು ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಇವತ್ತು ನಿನ್ನ ಇಲಾಖೆಯವರು ಹೇಳಿದ್ರು ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೆ ತೊಂದರೆ ಆಗುವಂತು ನಮಗೆ ಗೊತ್ತು. ನಮಗೆ ಕೂಡ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಅದಕ್ಕೆ ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದಾದರೂ ಒಂದು ಕ್ರಮವನ್ನು ಕೈಗೊಳ್ಳಲಿದ್ದೇವೆ. ನಾವು ಇದೇ ಜಾಗದಲ್ಲಿ ಹವಾರಾತ್ರಿ ಉಪವಾಸ ಅಮರನಾಥ ಉಪವಾಸವನ್ನು ಮಾಡುವಂಥ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೇವೆ. ಯಾಕಂದರೆ ಜನರಿಗೆ ಬೇಕಾಗಿ, ಜನರ ಸಂಕಷ್ಟಕ್ಕೆ ಬೇಕಾಗಿ ಒಂದು ಸ್ಪಂದಿಸುವಂತಹ ವ್ಯವಧಾನವನ್ನು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಾಡಬೇಕು. ವಾ ಕಾನೂನು ಎಡೇನ ತೆರಿನಕ್ಲಿನ ಕೇಂದ್ರ ನಿಖಲು ದ್ವೇಷ ಭಾಷಣಗೆ ಎದುರಾದ ಕಾಯ್ದೆ ಕನೊಂದುಲ್ಲರು ಪಂಡಿತು ರಾಜ್ಯ ಬಿಜೆಪಿ ಮಾಹಿತಿದಾರರು ಸುರಭಿ ಹೊದಿಕೆರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಗೂ ಪ್ರಶ್ನೆ ಪಾಡಿದರು. ಆರು ಕುಡ್ಲಡು ಶುಕ್ರವಾರ ಸುದ್ದಿ ಕುಟ್ಟುಡು ಪಾತಿರಿಯರು. ರಾಜ್ಯ ಬಿಜೆಪಿ ಮಾಹಿತಿದಾರರು ಸುರಭಿ ಹೊದಿಗೆರೆ ಶುಕ್ರವಾರ ಕುಡ್ಲದ ಬಿಜೆಪಿ ಕಾರ್ಯಾಲಯಡು ಸುದ್ದಿ ಕುಟ್ಟುಡು ಪಾತಿರ್ದು ಕಾಂಗ್ರೆಸ್ ಸರ್ಕಾರ ಆಯ್ಕೆ ಎದುರಾದ ಬರೊಂದುಪ್ಪನ ಆರೋಪಲಿಡಿದ ತಪ್ಪಾಯಿರೆಗಾದು ದ್ವೇಷ ಭಾಷಣಗಳಿಗೆ ಎದುರಾದ ಕಾಯ್ದೆ ಕನೊಂದುಂಡ ಅಂದು ಪ್ರಶ್ನೆ ಪಾಡಿಯರು. ಒಂಜಿ ಹೊಸ ಕಾಯ್ದೆ ಕನನಗ ಅವು ಹಾಳು ಉಪಯೋಗ ಆವಂದಿನಂಚ ಒಪ್ಪೋಡು. ITBT ಮಂತ್ರಿ ಪ್ರಿಯಾಂಕ್ ಖರ್ಗೆರೆನು ಪ್ರಶ್ನೆ ಮಲ್ಪನಕಲ ಆರ್ ಇಂದೆಕ್ ನಿಘಂಟದ ಜವಾಬು ಕೊರಿಯರೆ ಸೋತು ಪೋತೆರು. ವಾ ಕಾನೂನು ಎಡ್ಡಿನ ತಿರಿನಕ್ಲಿಡ ಕೇಂದ್ರದ ನಿಖಲು ಈ ಮಸೂದೆ ಕನದರಂದು ಪ್ರಶ್ನೆ ಪಾಡ್ನ ಸುರಭಿ ಸಾಮಾನ್ಯ ವಿಚಾರಲೆಡಿ ಇಂಚಿನ ಕಾಯ್ದೆನ ನಿಖಲು ಗಳಸುನಂಚ ಇಜ್ಜಿಂದ ಅರ್ಪಂಡಿರು. ಸರ್ಕಾರದ ವಿಚಾರಲಿನ ಬಗೆಟ್ ದೂರುನ ಇತ್ತಿನವೇ ಅಂಡ ಸಾಮಾನ್ಯ ಕಾರ್ಯಕರ್ತರು ಸರ್ಕಾರದ ಎದುರಾದ ಪಾತ್ರರೆ ಬಲ್ಲಿ ಪನ್ಪುನ ವಾತಾವರಣ ಸೃಷ್ಟಿ ಮಲ್ಪರೆ ಮಲ್ತಿನ ಮಸೂದೆ ಒಂದು ಆದುಂಡು ಆರು ದೂರಿಯರು. ಈ ಕಾಯ್ದೆ ವಿಚಾರಲಿನ ಎಡ್ಡೆ ಪಡಿಕೆ ಬಗೆಟ್ ಇಡೀ ಚರ್ಚೆ ನಡಪೊಡುಂದು ಎಂಕುಲು ರಾಜ್ಯಪಾಲರ ನಡೆ ಕೂಟ ಪೋಯರೆ ಉಲ್ಲ. ಕಾನೂನು ಪಂಡಿತರಿನ ಸಲಹೆಯನ್ನು ದೆತ್ತೊಂದು ಈ ದ್ವೇಷ ಭಾಷಣ ಮಸೂದೆ ಬಗೆಟ್ ಇಡೀ ನಿಯಮಾವಳಿ ತಯಾರು ಮಲ್ಪೋಡು ಪನ್ಪುನವೇ ಇಂಕ್ಲಿನ ಒತ್ತಾಯ ಅಂದು ಸುರಭಿ ಹೊದಿಗೆರೆ ಪಂಡಿರು. ಒಬ್ರು ಮಿನಿಸ್ಟರ್ ಬಂದು ಒಪ್ಪುತ್ತಾರೆ, ಇಲ್ಲ ನಾವು ಮಾಡಿರುವಂತಹ ಈ ಒಂದು ಬಿಲ್ಲಿನಲ್ಲಿ ಯಾವುದೇ ಆದಂತಹ ಇದನ್ನ ದುರುಪಯೋಗ ಮಾಡ್ಕೊಳಕ್ ಆಗಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಆದಂತಹ ಭರವಸೆ ಕೊಡೋದಿಕ್ ಆಗೋದಿಲ್ಲ.
ನೀವು ಪಾಲಿಸಿ ಮೇಕಿಂಗ್ ಅಲ್ಲಿ ಫೇಲ್ ಆಗಿದೆ. ಯಾವ ಸಂಘ ಸಂಸ್ಥೆಗಳ ಮಾತು ಕೇಳ್ಕೊಂಡು ನೀವು ಈ ಬಿಲ್ ಮುಂದೆ ತಂದಿಟ್ಟಿರೋದು? ಯಾವ ಲೀಗಲ್ ಎಕ್ಸ್ಪರ್ಟ್ಸ್ ಕೇಳಿ ನೀವು ಇದನ್ನ ಮುಂದೆ ತಂದಿಟ್ಟಿರುವಂತದ್ದು? ಸುಪ್ರೀಂ ಕೋರ್ಟ್ ಎಲ್ಲಾ ಜೂರಿಸ್ಪ್ರೂಡೆನ್ಸ್ ಅಲ್ಲೂ ಹೇಳಿರುವಂತದ್ದು, ಇಂತಹ ಒಂದು ವಾಕ್ ಸ್ವಾತಂತ್ರ್ಯದ ವಿರುದ್ಧ ಯಾವುದೇ ಆದಂತಹ ನೀತಿ ನಿಯಮ ತರಬೇಕು ಅಂದ್ರೆ ಅದನ್ನ ಬಹಳಷ್ಟು ಸ್ಪೆಸಿಫಿಕ್ ಆಗಿ ನ್ಯಾರೋ ಡೆಫಿನಿಷನ್ಸ್ ಇಟ್ಕೊಂಡು ನೀವು ಕೊಡಬೇಕಾಗಿರುವಂತದ್ದು. ಮತ್ತೆ ಪ್ರಿವೆಂಟಿವ್ ಅರೆಸ್ಟ್ ಬಗ್ಗೆನೂ ಯಾವುದೇ ಎಕ್ಸ್ಟ್ರೀಮ್ ಕೇಸ್ ಅಲ್ಲಿ ಮಾತ್ರ ನೀವು ಪ್ರಿವೆಂಟಿವ್ ಆಕ್ಷನ್ ತಗೊಳ್ಬಹುದು ಹೊರತು ಸಾಮಾನ್ಯ ಸಿಚುವೇಶನ್ಸ್ ನಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜೂರಿಸ್ಪ್ರೂಡೆನ್ಸ್ ನಮಗೆ ಹೇಳಿರುವಂತದ್ದು. महात्मा गांधी राष्ट्रीय ग्रामीण उद्योग खातरी कायदेन केंद्र सरकार बदलतीनेक विरोध तोजात राज्य सरकार जनवरी 22-31 मुट्ट कूडु अधिवेशनाल इदंडु बीजेपीगु सामाजिक जवाबदारी इज्जी बजी पगेतर राजकीय विधान परिषत् सदस्यರು ಐವನ್ ಡಿಸೋಜರ್ ದೂರಿದರು. ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಕುಡ್ಲಾಡು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಬದಲ್ತಿನೆಕ್ ವಿರೋಧ ತೋಜಾದ ರಾಜ್ಯ ಸರ್ಕಾರ ಜನವರಿ 22-31 ಮುಟ್ಟ ಕೂಡು ಅಧಿವೇಶನದಲ್ಲಿ ಇದಂಡು ಬಡವರ ಬದುಕು ಕಟ್ಟೊಂದು ಪುನಃ ಬೇಲೆ ಖಂಡಿತ ಯೋಜನೆಯನ್ನು ಮೂಲ ಸೇರಾವನ ಕೆಲಸವನ್ನು ಕೇಂದ್ರ ಸರ್ಕಾರ ಮಲ್ತದನೆಂದು ಪಂಡಿರು. ಸಂವಿಧಾನಕ್ಕೂ ಸರಿಯಾದ ಜಾರಿಗೆ ಕನ್ನತ ದಿನ ಕಾಂಗ್ರೆಸ್ದ ಜನಪರ ಯೋಜನೆಯನ್ನು ಸಾಧಿಕ ಪಾಡುನವಿ ಬಿಜೆಪಿದ ಉದ್ದೇಶ. ಬಿಜೆಪಿಗೆ ಜನಪರವಾಯಿನ ಕಾಳಜಿ ಇಜ್ಜಿ ಸಾಮಾಜಿಕ ಜವಾಬ್ದಾರಿ ಇಜ್ಜಿ ಬಜಿ ಪಗೆತ ರಾಜಕೀಯ ಅಂದ ಹರ್ಪಂಡಿರು. ಕೇಂದ್ರ ಈ ಬೇಲೆ ಖಂಡಿತ ಯೋಜನೆಯನ್ನು ಮುಗಿಪುನ ಕೆಲಸ ಮಲ್ತೊಂದುಂಡು ಐಕ್ ವಿರೋಧ ತೋಜಾದ ದುಂಬು ಕಾಯ್ದೆ ಎಂಚೆ ಇತ್ತಂಡ ಅಂಚನೆ ಉಪ್ಪೋಡೊಂದು ಕಾಂಗ್ರೆಸ್ ಒತ್ತಾಯ ಮಲ್ಪುಣೊಂದು ಐವನ್ ಡಿಸೋಜಾ ಪಂಡಿರು. ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಲ್ತದ ಈ ಯೋಜನೆ ಪ್ರತಿಯೊಂದು ಪಂಚಾಯತ್ ಸುತ್ತುಡು ಅಭಿವೃದ್ಧಿ ಕಾರ್ಯ ಮಲ್ತೊಂದಿತ್ತಂಡು ಇತ್ತೆ ಅಭಿವೃದ್ಧಿಗೆ ಕುಡರಿ ಪೆಟ್ಟು ಪಾಡೊಂದುಲ್ಲಿருந்து ಏವ್ರ ತೋಜಾಯಿನ ಐವನ್ ಬಾಕಿ ಯೋಜನೆಗೆ ಮಾತಾ ನಿಕ್ಲಿಗೆ ಮಹಾತ್ಮ ಗಾಂಧಿ ಕನ್ನಡಕ ಬೋರ್ಡು ಮಹಾತ್ಮ ಗಾಂಧಿ ಬೊಡ್ಚ ನಿಕ್ಕಲು ಬೋರ್ಡ್ ಅಂಡ ನಾಥೂರಾಮ್ ಗೋಡ್ಸ್ ಪುತರ್ದಿಲೆ ಅಂಡ ಎಂಕ್ಲಿಗೆ ನಿಕ್ಕಲು ದಿತ್ತಿನ ಕಾನೂನು ಪಿರ ಜಾರಿಗೆ ಬರಡೊಂದು ಐವನ್ ಡಿಸೋಜಾ ಒತ್ತಾಯ ಮಲ್ತೇರು. ಬೇತೆ ಬೇತೆ ಸೀಕಡೆ ನರಳೊಂದು ಪುನಃ 9 ಜನ ಅರ್ಜಿ ಪಾಡ್ನಕ್ಲಿಗೆ 4,44,25 ರೂಪಾಯಿ ಪರಿಹಾರ ಪಣ ಬಿಡುಗಡೆ ಓಲಿನ ಈ ಪೊರ್ತುಡು ವಿಧಾನ ಪರಿಷತ್ ಸದಸ್ಯರು ಕೈಪಗತ್ತಿರು. ಈ ರಾಜ್ಯದಲ್ಲಿ ಮತ್ತೆ ನರೇಗಾ ಯೋಜನೆ ಹಿಂದಿನ ಕಾನೂನನ್ನೇ ಜಾರಿಗೆ ತರಬೇಕು ಮತ್ತು ಕರ್ನಾಟಕದಲ್ಲಿ ಈ ಯೋಜನೆಗೆ ಮನ್ರೇಗಾ ಅಂತೇಳಿ ಹೆಸರಿಡಬೇಕು. ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಕೂಡದು. ನೀವು ಏನಾದ್ರೂ ಬೇರೆ ಗಾಂಧೀಜಿಯವರು ಹೆಸರನ್ನ ತೆಗೆದ ಕೂಡಲೇ ಬೇರೆ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಮುಖ್ಯಮಂತ್ರಿದು ಏನು ಗಾಂಧೀಜಿಯವರ ಕನ್ನಡಕ ಇಡ್ತೀರಲ್ಲ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಗಾಂಧೀಜಿಯವರ ಕನ್ನಡಕ ಆಗ್ತದೆ. ಗಾಂಧೀಜಿಯವರ ಹೆಸರು ಬೇಡ. ಒಮ್ಮೆ ಅವ್ರನ್ನ ಕೊಂದಿರಿ, ಈಗ ಮತ್ತೊಮ್ಮೆ ಕೊಲ್ತಾ ಇದ್ದೀರಿ ಈ ಕಾನೂನಿನಲ್ಲಿ ಅವರ ಹೆಸರನ್ನ ತೆಗೆಯುವ ಮೂಲಕ. ನೀವು ಬೇಕಾದ್ರೆ ನಾಥೂರಾಮ್ ಗೂಡ್ಸೆ ಅವರ ಹೆಸರಿಡಿ, ವಿ ಡೋಂಟ್ ಮೈಂಡ್, ಬಟ್ ವಿ ವಾಂಟ್ ದಿ ಒರಿಜಿನಲ್ ಕಾನೂನು ಏನಿತ್ತು ನೀವು ರಿಪೀಲ್ ಮಾಡಿದ್ದೀರಿ, ಈ ಕಾನೂನನ್ನು ನೀವು ತೆಗೆದಿದ್ದೀರಿ, ಅದನ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳುವಂತದ್ದು. ಸಾರಗಟ್ಲೆ ಜನಕ್ಕೂ ಪತ್ತವನ ಲಕ್ಕಿ ಸ್ಕೀಮ್ ಕಂಪನಿಗಳಿಗೂ ಬೀಗ ಜಡಿಲೆಂದು ಡಿವೈಎಫ್ಐ ಜಿಲ್ಲಾ ಗುರುಕಾರ್ಯರು ಬಿಕೆ ಇಮ್ತಿಯಾಸ್ ಒತ್ತಾಯ ಮಲ್ತಿದ್ದರು. ಶುಕ್ರವಾರ ಕುಡ್ಲಡ್ ಲಕ್ಕಿ ಸ್ಕೀಮ್ ಸಂತ್ರಸ್ತಿರ್ನ ಪ್ರತಿಭಟನೆ ನಡೆದಿದ್ದರು. ಲಕ್ಕಿ ಸ್ಕೀಮ್ ಕಂಪನಿಲಿಡಿದು ಮೋಸಪೋಯಿನ ಸಂತ್ರಸ್ತಿರ್ನ ಪ್ರತಿಭಟನೆ ಶುಕ್ರವಾರ ಕುಡ್ಡದ ಕ್ಲಾಕ್ ಟವರ್ ಕೈತಲ್ ನಡೆತಂಡು. ಡಿವೈಎಫ್ಐ ಜಿಲ್ಲಾ ಗುರುಕಾರ್ಯರು ಬಿಕೆ ಇಮ್ತಿಯಾಸ್ ಪ್ರತಿಭಟನೆ ಪಾತಿರ್ದು ಜನಕ್ಲಿಗೆ ಇಲ್ಲು ಕಾರು ಬಂಗಾರದ ಆಸೆ ಪುಟ್ಟಾದು ಸಾರಗಟ್ಲೆ ಜನಕ್ಕೂ ಪತ್ತಾವೊಂದು ಪುನಃ ಲಕ್ಕಿ ಸ್ಕೀಮ್ ಕಂಪನಿಗಳಿಗೂ ಬೀಗ ಜಡಿಲೆ ಎಂದು ಒತ್ತಾಯ ಮಲ್ತಿರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚನೆಯನ್ನು ಲೆಕ್ಕೋಗುದಿತ್ತನೊಂದೆ ಸಾರ್ವಜನಿಕರು ಹಿಡಿದು ಕಾಸು ಒಟ್ಟು ಮಲ್ತಿದ್ದರು. ಕುಡ್ಲಡು 100 ಹೆಚ್ಚ ಬ್ಲೇಡ್ ಕಂಪನಿಲು ಸಾರ ಕೋಟಿಗಟ್ಲೆ ದುಡ್ಡು ಜನಕ್ಲಿಡಿದು ಒಟ್ಟು ಸೇರಾದಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಬೇತೆ ಜಿಲ್ಲೆಲೆಗೆ ಒಂದು ಕಾರದೀದು ಮಲ್ಲೆ ಆತಂಡು. ಜಿಲ್ಲೆಡುಪ್ಪನ ಮಾತ ಲಕ್ಕಿ ಸ್ಕೀಮುಲು ಕಾನೂನು ದಾಂತೆ ಕಾರ್ಯಡುಲ್ಲ ಅಕ್ಲೆ ನಮ್ಮ ಇತ್ತ ಕಠಿಣ ಕ್ರಮದೆತ್ತ ನೋಡೊಂದು ಬಿಕೆ ಇಮ್ತಿಯಾಸ್ ಒತ್ತಾಯ ಮಲ್ತೇರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯಂತರು ಸುನಿಲ್ ಕುಮಾರ್ ಬಜಾಲ್, ಸಿಐಟಿಯು ನಾಯಕರು ಯೋಗೀಶ್ ಜಪ್ಪು ಮುಗೇರ್, ಡಿವೈಎಫ್ಐ ನಾಯಕರು ತಯ್ಯೂಬ್ ಬೆಂಗ್ರೆ, ಸಂತ್ರಸ್ತಿರ್ನ ವೇದಿಕೆದ ಜತೆ ಸಂಚಾಲಕರು ಸಮತ್ ಕಾಟಿಬೊಳ್ಳ ಪ್ರತಿಭಟನೆ ಇತ್ತಿರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗೈಡ್ಲೈನ್ಗಳೇನು, ಸುಪ್ರೀಂ ಕೋರ್ಟಿನ ಆದೇಶಗಳೇನು, ಸಾರ್ವಜನಿಕರ ಹಣವನ್ನ ಸಂಗ್ರಹ ಮಾಡಲಿಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಕಾನೂನುಗಳೇನಂತಾರೆ. ಇಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಲಕ್ಕಿ ಸ್ಕೀಮ್ ಕಂಪನಿಗಳು ಫರ್ನಿಚರ್ನ ಅಂಗಡಿಗಳ ಹೆಸರಿನಲ್ಲಿ ಆರಂಭ ಆದಂತ ಈ ಲಕ್ಕಿ ಸ್ಕೀಮ್ಗಳು
ಇವತ್ತು ಬಹಳ ದೊಡ್ಡ ಒಂದು 100 ಕೋಟಿ ರೂಪಾಯಿಗಳ ಇವತ್ತು ವ್ಯವಹಾರವನ್ನು ಮಾಡಿ ಅದರಲ್ಲಿ ಹೂಡಿಕೆ ಮಾಡಿದಂಥವರಿಗೆ ಮೋಸ ಮಾಡಿರ್ತಕ್ಕಂಥ ವಂಚನೆ ಮಾಡಿರ್ತಕ್ಕಂಥದ್ದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಯಾಕಂದ್ರೆ ಸರ್ಕಾರ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಒಡಿಪುದ 3ನೇ ವರ್ಷದ ಉಚ್ಚಯ ಬೊಕ್ಕ ಪ್ರಾಣ ಪ್ರತಿಷ್ಠಾ ಮಲ್ಲ ಉಚ್ಚಯ ಶುಕ್ರವಾರ ನಡೆತದ. ಒಡಿಪು ಕಬಿ ಮುದ್ದಣ್ಣ ಮಾರ್ಗದ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠದ 3ನೇ ವರ್ಷದ ಉಚ್ಚಯ ಬೊಕ್ಕ ಪ್ರಾಣ ಪ್ರತಿಷ್ಠಾ ಮಲ್ಲ ಉಚ್ಚಯ ಶುಕ್ರವಾರ ಅಟ್ಟಣೆ ಮಲ್ತದಿತ್ತೇರು. ಸತ್ಯೇಂದ್ರ ಮಹಾರಾಜ್ ಬೊಕ್ಕ ಆನಂದ ದೂಬೆ ಪೌರೋಹಿತ್ಯುಡು ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತಂಡು. ಕಾಂಡೆ ಗಣಹೋಮ, ಭಗವಾನ್ ನಿತ್ಯಾನಂದ ಸ್ವಾಮಿಗೆ ಭಕ್ತರಿಡಿದ ಬೊಂಡಾಭಿಷೇಕ ಮಲ್ತಿರು. ಮಹಾಪೂಜೆ, ಬೇತೆ ಬೇತೆ ಭಜನಾ ಮಂಡಳಿ ಹಿಡಿದ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ ಮಹಾಪೂಜೆ, ಬಾಲಭೋಜನ, ಭಕ್ತರಿಗೆ ನುಬ್ಬ ಪ್ರಸಾದ ನಡೆತಂಡು. ಬಯ್ಯಗು ಒಡಿಪು ನಗರದುಲೈ ಪಲ್ಲಂಕಿ ಮೆರವಣಿಗೆ, ರಾತ್ರಿ ಪಲ್ಲಂಕಿ ಸೇವೆ, ಮಹಾಪೂಜೆ ಅಟ್ಟಣೆ ಆದಿತ್ತಂಡು. ಊರ ಪರ ಊರ ನಿತ್ಯಾನಂದ ಸ್ವಾಮಿಲಿನ ಭಕ್ತರು ಈ ಪೊರ್ತುಡಿತ್ತೇರು. ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠ ಒಡಿಪುದ ಆಡಳಿತ ಮಂಡಳಿ ಮರ್ಯಾದೆ ಗುರ್ಕಾರ್ಯರು ವಿಜಿ ಶೆಟ್ಟಿ, ಗುರ್ಕಾರ್ಯರು ಉದಯ್ ಕುಮಾರ್ ಶೆಟ್ಟಿ ಬಣ್ಣಂಜೆ, ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಚಿಟ್ಪಾಡಿ, ಪಣವ್ ಗುರ್ಕಾರ್ಯರು ಬಿಂದು ಶೆಟ್ಟಿ ಮಣಿಪುರ, ಒತ್ತು ಗುರ್ಕಾರ್ಲು ರವಿರಾಜ್ ಬೊಕ್ಕ ಶಶಿಕುಮಾರ್ ಶೆಟ್ಟಿ ಗೋವಾ, ಭಜನದ ಸಂಚಾಲಕರು ವಿಶ್ವನಾಥ ಸನಿಲ್ ಕಡೆಕಾರ್ ಬೊಕ್ಕ ಶ್ರೀಕಾಂತ್ ಶೆಟ್ಟಿ ಕಾರ್ಲಾ ಬೊಕ್ಕ ಮಾತಾ ಸದಸ್ಯರು, ಮಾತಾ ಟ್ರಸ್ಟಿಲು, ನಿತ್ಯಾನಂದ ಸೇವಾ ಸಮಿತಿದಕ್ಕಲು, ನಿತ್ಯಾನಂದ ಆಶ್ರಮ ಪಬ್ಲಿಕ್ ಟ್ರಸ್ಟ್ದ ಗುರ್ಕಾರ್ಯರು ಬೊಕ್ಕ ಟ್ರಸ್ಟಿಲು ಕಾಂಜಂಗಾಳ್ ಕಾರ್ಯಕ್ರಮ ಪಾಲ್ದೆತ್ತೊಂಡೆರು. ಆಳ್ವಾ ಸಂಸ್ಥೆ ಡಾಕ್ಟರ್ ಮೋಹನ್ ಆಳ್ವಾದ ಬಾಳ್ತೆಡು ಅಂತಾರಾಷ್ಟ್ರೀಯ ಮಟ್ಟದ ಗುಬ್ಬದ ಕೂಟನು ಮಾದರಿಯಾದ ನಡಪಾಯರೆ ಶಕ್ತಿ ಪಡೆತನಂದು ಶಾಸಕರು ಮಾನತ ಕೋಟ್ಯನ್ ಪಂತಿರು. ಬೆದ್ರಡೆ 85ನೇ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಗುಬ್ಬದ ಕೂಟ ಮುಗಿತಲುಡು ಆರ್ಪಾತಿರಿಯರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದ ನೆಲೆಟ್ಟು ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ಟು ಬೆದ್ರದ ಸ್ವರಾಜ್ಯ ಮೈದಾನಡು ನಡೆತಿನ 85ನೇ ಅಖಿಲ ಭಾರತ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಗೊಬ್ಬದ ಕೂಟ ಶುಕ್ರವಾರ ಮುಗಿತಲ ಆಂಡು. ಅಖೇರಿದ 5ನೇ ದಿನ ಮದ್ರಾಸ್ ವಿಶ್ವವಿದ್ಯಾನಿಲಯ 134 ಮಾರ್ಕದ ಒಟ್ಟುಗೂ ಚಾಂಪಿಯನ್ ಆತಂಡು. ಕುಡ್ಲ ವಿಶ್ವವಿದ್ಯಾನಿಲಯ 101 ಮಾರ್ಕದ ಒಟ್ಟುಗೂ ರನ್ನರ್ ಅಪ್ ಆದು 3 ಬೈದಂಡು. ಆಂದೋಲನ ವಿಭಾಗಡು ಮದ್ರಾಸ್ ವಿಶ್ವವಿದ್ಯಾನಿಲಯ 74 ಮಾರ್ಕ್, ಕುಡ್ಲ ವಿಶ್ವವಿದ್ಯಾನಿಲಯ ಅಜ್ಪ, ರೋಹತಕ್ MDU ವಿಶ್ವವಿದ್ಯಾನಿಲಯ 21, ಪೊಂಜೋಲನ ವಿಭಾಗಡು ಚಂಡೀಗಢ ವಿಶ್ವವಿದ್ಯಾನಿಲಯ 57, ಮದ್ರಾಸ್ ವಿಶ್ವವಿದ್ಯಾನಿಲಯ 47 ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯ 38 ಮಾರ್ಕ್ ದಿತ್ತದ ಕ್ರಮವಾದ 1, 2 ಬೊಕ್ಕ 3ನೇ ಸ್ಥಾನ ಪಡೆತಂಡು. 4x400 ಮೀಟರ್ ರಿಲೇಟ್ ಕುಡ್ಲ ವಿಶ್ವವಿದ್ಯಾನಿಲಯದ ಆಳ್ವಾ ಕೂಟ ಬಂಗಾರದ ಪದಕ ಗೆಂದದು. 3 ನಿಮಿಷ 8 ಸೆಕೆಂಡದ ಕೂಟ ದಾಖಲೆ ಮಲ್ತದಂಡು. ಸಾಕೇತ್ ಕೇಶವನ್, ಪ್ರಥಮೇಶ್ ಬೊಕ್ಕ ಆಕಾಶ್ ರಾಜ್ ಗೆಲ್ಮೆಗೆ ಕಾರಣ ಆತಿರು. ಆಂಜೋಲಿನ ಹ್ಯಾಮರ್ ಥ್ರೋ ಪಂತುಡು ಮೊಹಮ್ಮದ್ ನದೀಮ್ ಬಂಗಾರದ ಪದಕ ಗೆಂದಿರು. ಪೊಂಜೋಲಿನ 4x400 ಮೀಟರ್ ರಿಲೇಟ್ ಕಂಚಿದ ಪದಕ ಇಂಚ ಮೂಜಿ ಪದಕ ಕುಡ್ಲ ವಿಶ್ವವಿದ್ಯಾನಿಲಯಗೂ ಬೈದಂಡು. ಅಖಿರಿದ ದಿನ 2 ಬಂಗಾರದ ಪದಕ 1 ಕಂಚಿದ ಪದಕದ ಒಟ್ಟು 15 ಪದಕುಲಿನ ಆಳ್ವಾ ಸಂಸ್ಥೆ ಒಂಜೆ ಗೆಂದಿದಂಡು. ತೆಂಕ ನಿಡಿಯೂರು ಸರ್ಕಾರಿ ಕಾಲೇಜ್ ದಿನ 1 ಪದಕ ಸೇರಿದ ಕುಡ್ಲ ವಿಶ್ವವಿದ್ಯಾನಿಲಯಗೂ ಒಟ್ಟು 14 ಪದಕ ಬೈದಂಡು. ಮುಗಿತಲಾಲೇಸರು ಶಾಸಕರು ಮನಾತ ಕೋಟ್ಯಾನ್ ಪಾತಿರ್ದು ಆಳ್ವಾ ಸಂಸ್ಥೆ ಡಾಕ್ಟರ್ ಮೋಹನ್ ಆಳ್ವಾ ದುಂಬಾಳ್ತಿಡು ಅಂತಾರಾಷ್ಟ್ರೀಯ ಮಟ್ಟದ ಗುಬ್ಬದ ಕೂಟನು ಮಾದರಿಯಾದ ನಡಪಾಯರೆ ಶಕ್ತಿ ಪಡೆತನೆಂದು ಪಂಡಿರು. ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಮಂಜುನಾಥ ಭಿ ಸಿಂಗ್ ಪಾತಿರ್ದು ಆಳ್ವಾಸ್ ಬೊಕ್ಕ ಕೆನರಾ ಬ್ಯಾಂಕ್ ನಡುತ ಎಡ್ಡೆಪ್ಪು ಕರಿನ 40 ವರ್ಷಲಿಡಿದು ಉಂಡು ಎಂದು ಪಂಡಿರು. ಗೊಬ್ಬದ ಕೂಟದ ವೀಕ್ಷಕರು ಡಾಕ್ಟರ್ UV ಶಂಕರ್ ಪಾತಿರ್ದು ಗೊಬ್ಬದ ಕೂಟದ ಗೆಲ್ಮೆಗೆ ಆಳ್ವಾ ಸಂಸ್ಥೆಗೆ ಮೆಚ್ಚುಗೆ ತೆರಿಪಾಯರು. ಗಿಂದಿನ ಕೂಟದ ಕ್ಲೆಗ್ ಬೊಕ್ಕ ವೈಯಕ್ತಿಕ ಇನಾಮ್ಲೇನು ಪಟ್ಟಿಯರು. ಆಯ್ನು ಹೊಸ ಕೂಟ ದಾಖಲೆ ಮಲ್ತಿನ ಕ್ಲೆಗ್ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ನಿಲೆಟ್ 25,000 ರೂಪಾಯಿದಂಚ ಇನಾಮು ಕೊರಿಯರು.
ದುಂಬದ ಮಂತ್ರಿ ಅಭಯಚಂದ್ರ ಜೈನ್, ಎಂಸಿಎಸ್ ಬ್ಯಾಂಕ್ ಗುರ್ಕಾರ್ಯರು ಬಾಹುಬಲಿ ಪ್ರಸಾದ್, ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ, ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ, ಮೀನಾಕ್ಷಿ ಆಳ್ವಾ, ತಮಿಳುನಾಡು ಕ್ರೀಡಾ ಅಭಿವೃದ್ಧಿ ಪ್ರಾಧಿಕಾರದ ತರಬೇತಿದಾರರು ವಿನೋದ್ ಕುಮಾರ್ ಲೇಸಡಿದ್ದರು. ಡಾಕ್ಟರ್ ವಸಂತ, ಡಾಕ್ಟರ್ ರಾಮಚಂದ್ರ ಬೊಕ್ಕ ಎಎಲ್ ಮುತ್ತು ಕಾರ್ಯಕ್ರಮ ಸುಧಾರ್ತಿರು. ಬಹಳ ಅಂದವಾಗಿ ವೈಭವದಿಂದ ನಡೆಸಿಕೊಟ್ಟು ಎಲ್ಲರಿಂದ ಶಬಾಸ್ಕಿರಿಯನ್ನು ಪಡೆದಂಥ ಸಂಸ್ಥೆ. ಈಗ 85ನೇ ಇಂಟರ್ ಯೂನಿವರ್ಸಿಟಿ, ಬಹುಶಃ ಇದರ ಮೊದಲು ಒಂದು 4-5 ಸಲ ಇಂಥ ಚಾಂಪಿಯನ್ಶಿಪ್ ಇಲ್ಲಿ ಆಗಿದೆ. ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ಮುಗಿಸಿ ನಿಮ್ಮನ್ನು ಬೀಳ್ಕೊಡುವಂಥ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಆಳ್ವಾ ಶಿಕ್ಷಣ ಸಂಸ್ಥೆಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ 85ನೇ ಇಂಟರ್ ಯೂನಿವರ್ಸಿಟಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ವಿತ್ all the grand festivities it has been concluded. So congratulations to all the winners and also congratulations to all the participants. So ivattu healthy body is a healthy mind. So that is the mantra which I always implement. So maybe sports also is opportunity for us to keep us self fit and become more successful in our career. ಕುಡ್ಲದ ಶ್ರೀನಿವಾಸ್ ಸ್ಪೋರ್ಟ್ ಆಸ್ಪತ್ರೆಡು ಧರ್ಮದ ವೈದ್ಯಕೀಯ ಪರೀಕ್ಷೆ ಶಿಬಿರ ನಡೆತಂಡು. ಇಲ್ಲಿಯ ಕೈಗಾರಿಕಾ ಸಂಘದ ಜತೆ ಸೇರಿಗಡಿ ಶಿಬಿರ ಅಟ್ಟಣೆ ಮಲ್ತದಿತ್ತರು. ಕುಡ್ಲದ ಶ್ರೀನಿವಾಸ್ ಸ್ಪೋರ್ಟ್ ಆಸ್ಪತ್ರೆಡು ಧರ್ಮದ ವೈದ್ಯಕೀಯ ಪರೀಕ್ಷೆದ ಶಿಬಿರ ನಡೆತಂಡು. ಎಲ್ಲಿಯ ಕೈಗಾರಿಕಾ ಸಂಘದ ಜತೆ ಸೇರಿಗಡೆ ನಡೆತಿನ ಶಿಬಿರನು ತುಡರ್ ಬೊಲ್ಪ ಪೊತ್ತಾದ ಉದ್ದೀಪನ ಮಲ್ತೆರು. ಆಸ್ಪತ್ರೆದ ಹಿರಿಯ ವೈದ್ಯಾಧಿಕಾರಿಗಳು ಸೀಕಿದಕ್ಲಿನ ಪರೀಕ್ಷೆ ಮಲ್ತದು ಸರಿಯಾಯಿನ ಮಾರ್ಗದರ್ಶನ ಸಲಹೆ ಸೂಚನೆಲಿನ ಕೊರಿಯರು. ಇಲ್ಲಿಯ ಕೈಗಾರಿಕಾ ಸಂಘದ ಗುರ್ಕಾರ್ಯರು ಎಂ.ಡಿ. ಪೂಜಾರಿ, ಒತ್ತು ಗುರ್ಕಾರ್ಯರು ಬಿ.ಎ. ಇಕ್ಬಾಲ್, ಕಾರ್ಯಂತೆರು ರೋಷನ್ ಬಾಳಿಗ ಇಂಚ ಪದಾಧಿಕಾರಿಗಳು ಈ ಪೊರ್ತಡಿತ್ತಿರು. ಹಿರಿಯ ವೈದ್ಯರಾಯಿನ ಡಾಕ್ಟರ್ ಅನಿಲ್, ಡಾಕ್ಟರ್ ಗ್ಯಾರಿ ಪಾಯಸ್, ಡಾಕ್ಟರ್ ಅನ್ವಿತಾ, ಡಾಕ್ಟರ್ ವೀರೇಂದ್ರ ಶಿಬಿರೋಡು ಇತ್ತದು ಮಾರ್ಗದರ್ಶನ ಕೊರಿಯರು. ಆಪರೇಷನ್ ಮುಖ್ಯಸ್ಥರು ಶಾಂತಿ ಅಮ್ಮಣ್ಣ, ಆಪರೇಷನ್ ಜವಾಬ್ದಾರಿದ ಸುವೀಕ್ಷಾ ಶೆಟ್ಟಿ ಶಿಬಿರೋಡಿತ್ತರು. ಕುಡ್ಲದ ಸಂಗೀತ ಭಾರತಿ ಪ್ರತಿಷ್ಠಾನದ ನಿಲೆಟ್ ಕುಡ್ಲದ ಪುರಭವನಡು ಜನವರಿ 18 ಐತಾರ ಬಯ್ಯ 6 ಗಂಟೆಗೆ ಲಯ ಲಾವಣ್ಯ ಪನ್ಪುನ ಭಾರತೀಯ ತಾಳವಾದ್ಯುಲಿನ ವಿಶೇಷ ಕಾರ್ಯಕ್ರಮ ನಡಪೆರೆ ಉಂಡು ಪ್ರತಿಷ್ಠಾನದ ಟ್ರಸ್ಟಿ ಅಂಕುಶ್ ಎನ್ ನಾಯಕ್ ಪಂತಿರು. ಸಂಗೀತ ಭಾರತಿ ಪ್ರತಿಷ್ಠಾನ ಕುಡ್ಲದ ಟ್ರಸ್ಟಿ ಅಂಕುಶ್ ಎನ್ ನಾಯಕ್ ಕುಡ್ಲದ ಪ್ರೆಸ್ ಕ್ಲಬ್ಡು ಸುದ್ದಿ ಕೊಟ್ಟುಡು ಪಾತಿರ್ದು ಪ್ರತಿಷ್ಠಾನ ನಡಪವನ ಲಯ ಲಾವಣ್ಯ ಪನ್ಪುನ ಭಾರತೀಯ ತಾಳವಾದ್ಯುಲಿನ ವಿಶೇಷ ಕಾರ್ಯಕ್ರಮದ ಬಗೆಟು ಮಾಹಿತಿ ಕೊರಿಯರು. ಜನವರಿ 18 ಬಯ್ಯ 6 ಗಂಟೆಗೆ ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನಡು ನಡಪುನ ಲಯ ಲಾವಣ್ಯ ಕಾರ್ಯಕ್ರಮದ ಪರಿಕಲ್ಪನೆ ಬುಕ್ಕ ನಿರ್ದೇಶನ ಪುದರ್ಪೋಯಿ ಮೃದಂಗ ವಿದ್ವಾಂಸರು ಆನೂರು ಅನಂತಕೃಷ್ಣ ಶರ್ಮಾ ವಹಿಸುವೆರು. 6 ಮೃದಂಗ ಒಡುಕೆ ದಮ್ಮಡಿ ಬೊಕ್ಕ ಕರಟ ವಾದ್ಯಲಿಡ ಕಾರ್ಯಕ್ರಮಕ್ಕೂ ಲಯಾತ್ಮಕ ದುಂಬಾಳ್ತೆ ಕೊರ್ಪೆರಿಂದ ಆರ್ಪಂಡೆರು. ಇಂದು ಭಾರತೀಯ ಶಾಸ್ತ್ರೀಯ ಸಂಗೀತದ ತಾಳ ಲಯ ಪರಂಪರೆನು ಹೊಸ ನಮೂನೆಡು ದುಂಬುದೀಪುನ ವಿಶಿಷ್ಟ ಸಂಗೀತ ಕಾರ್ಯಕ್ರಮ ಆದುಂಡು. ಶ್ರುತಿನ ದೋಸ್ತಿಯಾದ ಸಿಂಗಾರ ಮಲ್ತೊಂದು ಮಿಟ್ಟ ಮಟ್ಟದ ಲಯಟ್ಟು ಅರಳುನ ತಾಳ ಪ್ರದರ್ಶನ ಉಂದಾದಿತದ ಕರ್ನಾಟಕ ಶಾಸ್ತ್ರೀಯ, ಹಿಂದೂಸ್ತಾನಿ, ಜಾರ್ಜ್ ಬೊಕ್ಕ ಪಾಶ್ಚಾತ್ಯ ಸಂಗೀತ ನಮೂನೆಲಿನ ಸಮನ್ವಯ ಆದುಂಡು. ಮೃದಂಗ, ಕಂಜೀರಿ, ಮೊಚರಿಂಗ್, ಡೋಲು, ತಬ್ಲಾ ಸೇರಿನಂಚ ಬೇತೆ ಬೇತೆ ವಾದ್ಯಲಿನ ಶಕ್ತಿ ಸುಂದರ ಸಂಗೀತ ಸಂಭ್ರಮ ಒಂದು ಆದುಂಡೊಂದು ಅಂಕುಶ್ ಎನ್ ನಾಯಕ್ ಪಂಡೆರು. ಸಂಗೀತ ಭಾರತಿ ಪ್ರತಿಷ್ಠಾನದ ಪಣವು ಗುರ್ಕಾರ್ಯರು ಕರುಣಾಕರ ಬಳ್ಕೋರು, ಟ್ರಸ್ಟಿಲೈನ ಮುರಳೀಧರ ಜಿ ಶೆಣೈ ಬೊಕ್ಕ ಡಾಕ್ಟರ್ ರಮೇಶ್ ಕೆಜಿ ಸುದ್ದಿ ಕೊಟ್ಟುಡಿತ್ತಿರು. We have organized a very unique confluence of music of various forms with a percussion ensemble called Laya Lavanya. Laya Lavanya is a very unique classical music performance which has been conceptualized and directed by one of the legendary Carnatic musicians, Vidwan Anur Anantakrishna Sharma.
This concert will feature 12 artists from various backgrounds with various instruments coming together on one stage to create a very unique musical performance. So of course, on the mridangam and a few other instruments, we have the musical director of this group, Vidwan Anur Anantakrishna Sharma. On the flute, we have Vidwan Rajkamal, Vidwan KG Dilip on violin, and then on various percussion instruments. It could be mridangam, ghatam, tabla, kanjira, morsing, and chande, and even drums. So, and some instruments which most people would not even have seen till now. So we have various artists like Sunad Anur, Nagendra Prasad, Fanindra N, Anur, Vinod Sham, Chidananda, Gopi Shravan, Sumadhar Anur, Anur Prabodh Sham, and Sudatta LS. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಘಟನೆ ಬಿಜೈ ಕಾಪಿಕಾಡ್ದ ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಮೊಕ್ಲಿನ 52ನೇ ವರ್ಷದ ವಾರ್ಷಿಕೋತ್ಸವ ಅಟ್ಟಣೆ ಆದಿತ್ತದು ನೆತ್ತ ಉದಿಪನ ಮಾಜಿ ಮೇಯರ್ ಶ್ರೀ ಶಶಿಧರ ಶೆಟ್ರು ಮಲ್ತೆರು ಗುರ್ಕಾರ್ಮೆದ ಮಣಿಟ್ಟು ಸಂಘದ ಅಧ್ಯಕ್ಷರು ಶ್ರೀಯುತ ನವೀನ್ ಹೆಜಮಾಡಿ ಇತ್ತರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಘಟನೆ ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಿಜೈ ಕಾಪಿಕಾಡ್ ಮುಲ್ತಾ 52ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಕುದ್ಮಲ್ ರಂಗರಾವ್ ಸ್ಮಾರಕ ಸಭಾಭವನ ಬಿಜೈ ಕಾಪಿಕಾಡ್ ಮುಲ್ಪ ಅಟ್ಟಣೆ ಆದಿತ್ತಂಡು. ಸಭಾ ಕಾರ್ಯಕ್ರಮ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮಲು ಬಾರಿ ಪೊರ್ಲುಡು ನಡತಂಡು. ನೆತ್ತ ಉದಿಪನನು ಮಾಜಿ ಮೇಯರ್ ಶ್ರೀ ಎಂ ಶಶಿಧರ ಹೆಗ್ಡೆ ಮಲ್ತೆರು. ಅಂಚನೆ ಗುರ್ಕಾರ್ಮೆದ ಮಣಿಟ್ ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ನೆತ್ತ ಗುರ್ಕಾರ್ಯರು ಶ್ರೀ ಎಚ್ ನವೀನ್ ಕುಮಾರ್ ಹೆಜಮಾಡಿ ವಹಿಸಿದಿತ್ತೇರು. ಮಲ್ಲ ಬಿನ್ನೆರ ಮಣಿಟ್ ಮಾಜಿ ಉಪಮೇಯರ್ ಶ್ರೀ ರಜನೀಶ್ ಕಾಪಿಕಾಡ್ ಅಂಚನೆ ಶ್ರೀ ಕುದ್ಮಲ್ ರಂಗರಾವ್ ಸ್ಮಾರಕ ಸೇವಾ ಸಂಘದ ಶ್ರೀ ಉಮೇಶ್ ಕುಮಾರ್ ಕಾಪಿಕಾಡ್ ಅಂಚನೆ ಅಧ್ಯಕ್ಷರಾಯಿನ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆ ಮಂಗಳೂರದ ಶ್ರೀ ಪ್ರದೀಪ್ ಕಾಪಿಕಾಡ್ ಅಂಚನೆ ಸಮಾಜ ಸೇವಕಿ ಯೋಗ ಶಿಕ್ಷಕಿ ಶ್ರೀಮತಿ ಸುನಂದಾ ಕೊಟ್ಟಾರ ಕ್ರಾಸ್ ಟ್ರಸ್ಟಿಲು ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನದ ಕಿರಣ್ ಕುಮಾರ್ ಕೊಡಿಯಲ್ಬೈಲ್ ಅಂಚನೆ ಉಪಾಧ್ಯಕ್ಷರು ಶ್ರೀ ವಿನಾಯಕ ಫ್ರೆಂಡ್ಸ್ ಕ್ಲಬ್ದ ಕುಮಾರಿ ಪ್ರತಿಭಾ ಆಮೀನ್ ಕಾಪಿಕಾಡ್ ಈ ಪೊರ್ತುಡಿತ್ತೆರು. ಈ ಪೊರ್ತುಡು ಸಾಧಕೆರೆಗೆ ತಮ್ಮನದ ಮಾನಾದಿಗೆ ನಡತಂಡು. ಕುಮಾರಿ ಶುಶ್ರವ್ಯ ಚಿಲಿಂಬಿ ಮೇರೆಗು ಅಂಚನೆ ತ್ರಿಶೂಲ್ ಶೆಟ್ಟಿ ಮಕ್ಳಿಗೂ ತಮ್ಮನದ ಮಾನಾದಿಗೆ ಅಟ್ಟಣೆ ಆದಿತ್ತಂಡು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬೊಕ್ಕ ಪೂಜನೀಯ ಕುದ್ಮಲ್ ರಂಗರಾಯ್ ಮೆರ್ನ ಪ್ರತಿಮೆಗೂ ಮಾಲಾರ್ಪಣೆ ದೇವೇಂದ್ರ ಕಾಪಿಕಾಡ್ ಬೊಕ್ಕ ಚಂದ್ರರಾಜ್ ಕೊಟ್ಟಾರ ಕ್ರಾಸ್ ಮೇರು ಮಲ್ತೆರು. ಸಮಾಜ ಸೇವೆದ ದಿಟ್ಟಿಡು ಚಿನ್ನರ ತಂಗುಧಾಮದ ವಿದ್ಯಾರ್ಥಿಗಳಿಗೆ ಬೋಡಿತ್ತಿನ ವಸ್ತುಲೇನು ಉಡುಗೊರೆದ ರೂಪೊಡು ಪಟ್ಟಿಯರು. ಚಿನ್ನರ ತಂಗುಧಾಮದ ವಿದ್ಯಾರ್ಥಿಲು ಪ್ರಾರ್ಥನೆ ಮಲ್ತೆರು. ಪ್ರವೀಣ್ ಕಾಟಿಪಳ್ಳ ಸ್ವಾಗತ ಮಲ್ತೆರು. ವನಿತಾ ಪ್ರವೀಣ್ ಬೊಕ್ಕ ನಿಖಿತಾ ಕಾಪಿಕಾಡ್ ಸನ್ಮಾನ ಪತ್ರ ವಾಚನ ಮಲ್ತೆರು. ರಘುವೀರ್ ಬಾಬುಗುಡ್ಡ ಕಾರ್ಯಕ್ರಮ ಸುಧಾರ್ಥದ ವಂದನಾರ್ಪಣೆ ಮಲ್ತೆರು. ಬೇತೆ ಬೇತೆ ಸ್ಪರ್ಧೆ ಅಂಚನೆ ವನಸದ ವ್ಯವಸ್ಥೆಲ ಅಟ್ಟಣೆ ಆದಿತ್ತಂಡು. ಚಿನ್ನರ ತಂಗುಧಾಮದ ವಿದ್ಯಾರ್ಥಿಲಿಡ್ದ ಅಂಚನೆ ಸದಸ್ಯರ್ನ ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡತಂಡು. ಒಂದು ಬಾರಿ ನಿಜವಾದ ಅರ್ಥಪೂರ್ಣವಾದ ನಡಪುನಂಚಿನ ಕಾರ್ಯಕ್ರಮ ದಯಪನಾಗ ನಮ್ಮ ಬೇತೆ ಬೇತೆ ನಮ್ಮ ಜೀವನೋಡು ಸಾಮಾಜಿಕ ಜೀವನೋಡು ನಮ್ಮ ಪರಸ್ಪರ ಪ್ರೀತಿ ವಿಶ್ವಾಸೋಡು ಜೀವನ ಮಲ್ಪುನಂಚಿನ ನಮ್ಮ ಕಲ್ಪೋಡು ಒಂದು ನಿಜವಾಯಿನ ಅರ್ಥ ಆ ಅರ್ಥಪೂರ್ಣವಂಚಿನ ಕಾರ್ಯಕ್ರಮನು ವಿನಾಯಕ ಫ್ರೆಂಡ್ಸ್ ದಕ್ಕಲು ಮಲ್ತೊಂದುಲ್ಲೇರು. ಖಂಡಿತವಾದ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳು ಜೊತೆಗೆ ಸಾಮಾಜಿಕ ಕಾರ್ಯಕ್ರಮ ಅಕ್ಲ ವಾರ್ಷಿಕೋತ್ಸವ ಬೊಕ್ಕ ಸ್ಥಳೀಯ ಪ್ರತಿಭೆಗೆ ಪ್ರೋತ್ಸಾಹ ಕೊರಿಪಿನಂಚಿನ ಕಾರ್ಯಕ್ರಮನು ಮಸ್ತ್ ಮಲ್ತೊಂದುಲ್ಲೇರು. 28 ಮಸ್ತ್ ಜನಕ್ಕೆ ನಿಕಲ ಕನಸುಪ್ಪು ಆ ಕನಸಲ್ಲಿ ಮಾತ ಆ ದೇವೇರು ಬಬ್ಬು ಸ್ವಾಮಿ ನಿಕಲ ನೆರವೇರಿಸಡು ಮಾತೆಲ್ಲ ಮುಖ್ಯವಾದ ನಿಕಲ ಕುಟುಂಬ ನಿಕ್ಲೆಗೆ ಆ ನೆಮ್ಮದಿ ಆರೋಗ್ಯ ಮತ ಕರಿಮಸದ ವಿನಾಯಕ ಫ್ರೆಂಡ್ಸ್ ಕ್ಲಬ್ ದೊಕ್ಕಲು ನಿರಂತರ ಇಂಚನೆ ಜನಕ್ಕುಲ್ ಜಿಂಜಾವಡು ಕಮ್ಮಿಯಾವಡು ಮುಖ್ಯತ್ತು ಇನಿ ಒಂಜಿ ಸೇರವನ ಒಂಜಿ ನೇತೃತ್ವ ಯಾಪಲ ಆ ವಿನಾಯಕ ಫ್ರೆಂಡ್ಸ್ ಕ್ಲಬ್ ಉಂಡು ನನಕ್ಲಕ್ಲ ಕಾರ್ಯಕ್ರಮ ರೆಡ್ಡೆ ಬರಡು ಯಶಸ್ವಿ ಆವಡು ಬಂದು ದೇವೇಡ ನಟ್ಟೊಂದು. ಒಡಿಪು ಜಿಲ್ಲೆ ಸಾಲಿಗ್ರಾಮದ ಶ್ರೀ ಗುರು ನರಸಿಂಹ ಆಂಜನೇಯ ದೇವಸ್ಥಾನದ ವರ್ಷದ ಜಾತ್ರೆ ಸಾಲಿಗ್ರಾಮದ ಪರ್ಬ ಪಂಡದೆ ಮಲ್ಲಪುದರ ಪಡೆದಿತ್ತದು. ಸಂಕ್ರಾಂತಿಗೆ ಕೊಡಿಯೇರ್ದು ಐತಾರ ಮುಟ್ಟ ನಡತೊಂದುಂಡು. ಶುಕ್ರವಾರ ಬ್ರಹ್ಮತೇರು ನಡತುಂಡು. ಒಡಿಪು ಜಿಲ್ಲಾ ಕೋಟ ಸಾಲಿಗ್ರಾಮದ ಶ್ರೀ ಗುರು ನರಸಿಂಹ ಆಂಜನೇಯ ದೇವಸ್ಥಾನದ ವರ್ಷದ ಜಾತ್ರೆ
ಸಾಲಿಗ್ರಾಮದ ಪರ್ಬ ಪಂಡದೆ ಮಲ್ಲ ಪುದರ್ ಪಡೆದಿತ್ತದು ಸಂಕ್ರಾಂತಿಗೆ ರಾತ್ರಿ ಕೊಡಿಯೇರ್ದು ಐತಾರ ಮುಟ್ಟ ನಡೆತಂದುಂಡು ಶುಕ್ರವಾರ ಬ್ರಹ್ಮ ತೀರ್ದ ಉಚ್ಚಯ ಅಟ್ಟಣೆ ಆದಿತ್ತಂಡು ಕಾಂಡೆ ಶ್ರೀ ಗುರು ನರಸಿಂಹದೇವರಿಗೆ ವಿಶೇಷ ಪೂಜೆಯನ್ನು ಕರಿತದು ಉಚ್ಚಯ ಮೂರ್ತಿನ ಮೆರವಣಿಗೆ ಕನತದು ತೇರಡು ಕುಲ್ಲಾದ ಬ್ರಹ್ಮ ರಥೋತ್ಸವ ನಡೆತಂಡು ಊರ ಪರ ಊರ ಭಕ್ತರು ಸೇರಿದ ದೇವರಿನ ತೇರು ಒಯ್ತರು ವೇದ ಮಂತ್ರ ಘೋಷ ನರಸಿಂಹ ಶ್ರೀ ಗುರು ನರಸಿಂಹ ಹರಿಹರ ಮಹಾದೇವ ನಾಮಸ್ಮರಣೆದ ಒಟ್ಟಿಗೂ ತೇರ್ದ ಉಚ್ಚಯ ಭಾರಿ ಸಂಭ್ರಮೋಡು ನಡೆತಂಡ ಬಯ್ಯ 5 ಗಂಟೆಗೆ ದೇವರ ತೇರಿದ ಜತ್ತಿ ನಡೆದ ಬೊಕ್ಕ ಓಲಗ ಮಂಟಪೋಡು ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡೆತಂಡ ಸಂಗೀತ ನಲಿಕೆ ವಾದ್ಯ ಸೇರಿದ ಎನ್ಮ ನಮೂನೆಡು ಅಷ್ಟವಧಾನ ಸೇವೆ ಆಂಜನೇಯ ದೇವರಿಗಳ ವಿಶೇಷ ಪೂಜೆಲು ನಡೆತಂಡ ಒಡಿಪೂಜಿಲ್ಲ ಕೋಟ ಸುತ್ತಮುತ್ತದ 14 ಗ್ರಾಮಲಿನ ಕೂಟ ಮತಸ್ಥ ಬ್ರಾಣರಿಗೆ ಶ್ರೀ ಗುರು ನರಸಿಂಹ ದೇವರು ಕುಲದೇವರಾದಿತ್ತದ ಕೋಟ ಬ್ರಾಣ್ಯರು ಬೊಕ್ಕ ಊರ ಪರ ಊರ ಭಕ್ತರು ಜಾತ್ರೆ ಪಾಲ್ದಿತ್ತೊಂಡೆರು ಸಾಲಿಗ್ರಾಮ ಶ್ರೀ ಗುರು ನರಸಿಂಹ ಆಂಜನೇಯ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಡಾಕ್ಟರ್ KS ಕಾರಂತ್ ಬೊಕ್ಕ ಸದಸ್ಯರು ಈ ಪೊರ್ತೊಡಿತ್ತರು ಶನಿವಾರ ಪ್ರಬಂಧೋತ್ಸವ ಓಕುಳಿ ಸೇವೆ ಬುಳ್ಳಿತೇರು ಜಳಕ ನಡೆತೊಂದುಂಡು ಐತಾರ ಕಾಂಡೆ ಸಂಪ್ರೋಕ್ಷಣೆ ಗಣಹೋಮದ ಒಟ್ಟುಗೂ ಸಾಲಿಗ್ರಾಮದ ಪರ್ವ ಅಕ್ಕೇರಿಯ ಹೊಂದುಂಡು ಒಡಿಪದ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠದ 3ನೇ ವರ್ಷದ ಉಚ್ಚಯ ಪ್ರಾಣ ಪ್ರತಿಷ್ಠೆದ ಮಲ್ಲ ಉಚ್ಚಯ ಶುಕ್ರವಾರ ನಡಪಾದಿತ್ತದ ಆಲೆಕ್ಕುಡು ಸಭಾಲೇಸ ನಡೆತಂಡ ಮುಂಬೈದ KK ಆವಿರ್ಸ್ಕರ್ ಕುಟುಂಬ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರು ಒಡಿಪದ ಕಬಿ ಮುದ್ದಣ್ಣ ಮಾರ್ಗದ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠದ 3ನೇ ವರ್ಷದ ಉಚ್ಚಯ ಪ್ರಾಣ ಪ್ರತಿಷ್ಠೆದ ಮಲ್ಲ ಉಚ್ಚಯ ಶುಕ್ರವಾರ ನಡಪಾದಿತ್ತದು ಆಲೆಕ್ಕುಡು ಸುಭಾಲೇಸು ಅಟ್ಟಣೆ ಮಲ್ತದಿತ್ತರು ಮುಂಬೈದ ಮಲ್ಲದಾನಿಲು ಬೊಕ್ಕ ಮಂದಿರ ಮಠದ ಆಡಳಿತ ಟ್ರಸ್ಟಿ KK ಆವಿರ್ಸ್ಕರ್ ಬೊಕ್ಕ ಸಂಸಾರ ಮಲ್ಲ ಪಿನ್ನೆರಾದ ಪಾಲ್ದಿತ್ತೊಂಡೆರು KK ಆವಿರ್ಸ್ಕರ್ ಪಾತೆರ್ದು ದಿವಾಕರ ಶೆಟ್ಟಿಯರ್ನ ಬಾರಿ ಶ್ರಮದಾವರ ಈ ಮಂದಿರ ಆತಂಡು ಎಡ್ಡೆ ಕೆಲಸ ಮಲ್ಪನ ಟೀಮ್ ಮುಲ್ಪ ಉಂಡು ಎನ್ನವು ಪನ್ಪುನ ದಾಲೈಜಿ ಮಾತಲ್ಲ ಬಾಬೆ ಕೊಡ್ತುನ ಒಂದು ಪಂಡೆರು ಆಶೀಶ್ K ಆವಿರ್ಸ್ಕರ್ ಕಾರ್ಯಕ್ರಮ ಉದ್ದೇಶಿಸಾದ ಪಾತೆರ್ದು ಎಡ್ಡೆಪ್ಪು ಬೈಕಿಯರು ರಾಜ್ಯದ ತುಂಬದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಪಾತೆರ್ದು ಕೆದುತ ನೀರನ್ನು ಕೆದುಕ ಮೈಪು ನಿಂದು ಪನ್ಪುನಂಚ ನಮ್ಮ ಕಾರ್ಯ ಉಪ್ಪೋಡು ಒಂದು ನಿಕ್ಲೆನ ಮಂದಿರ ನಿತ್ಯಾನಂದ ಸ್ವಾಮಿ ಅನುಗ್ರಹ ಮಲ್ಪಡಂದು ಎಡ್ಡೆಪ್ಪು ಬೈಕಿಯರು ಆಡಳಿತ ಮಂಡಳಿದ ಪರವಾದ ಮೋಹನ್ ಚಂದ್ರನ್ ನಂಬಿಯಾರ್ ಪಾತಿರಿಯರು KK ಆವಿರ್ಸ್ಕರ್ ಆಶೀಶ್ K ಆವಿರ್ಸ್ಕರ್ ತನಿಷಾ ಆವಿರ್ಸ್ಕರ್ ಇಂಚ ಆವಿರ್ಸ್ಕರ್ ಕುಟುಂಬದ ಕ್ಲೆಗೆ ತಮ್ಮನದ ಮರ್ಯಾದೆ ಮಲ್ತೆರು ಬಿನ್ನೆರೆಗೆ ಮಾತಾ ನಿತ್ಯಾನಂದ ಸ್ವಾಮಿ ಮಂದಿರದ ಎದುರು ಮರ್ಯಾದಿ ಸಂದಾಯ್ತ ಮಲ್ತೆರು ಎಕ್ಸಿಕ್ಯೂಟಿವ್ ಟ್ರಸ್ಟಿ K ದಿವಾಕರ್ ಶೆಟ್ಟಿ ಕಾರ್ಯಂತರು ನವೀನ್ ಕುಮಾರ್ ಶಾರದಾ ಸೂರು ಕರ್ಕೇರ ರವಿ ಶೆಟ್ಟಿ ಪುರುಷೋತ್ತಮ ಶೆಟ್ಟಿ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ದಾಸಾರಥಿ K ವಾಸುದೇವ ಶೆಟ್ಟಿ ರಘುವೀರ್ ಆಡಳಿತ ಮಂಡಳಿ ಮರ್ಯಾದಿ ಗುರುಕಾರ್ಯ ರವಿಜಿ ಶೆಟ್ಟಿ ಬಿಂದು ಶೆಟ್ಟಿ ಸುಭಾಲೇಸುಡು ಪಾಲ್ದೆತ್ತೊಂಡೆರು मंदिर बांधना तो बहुत आसान चीज है, बहुत बड़ी चीज है, लेकिन मंदिर को फिर चलाना, बरसों चलाना, 100 बरस चलाना, 200 बरस चलाना, ये बहुत कठिन काम है। ये कठिन काम हमारे जो दिवाकर शेट्टी है वो इतने अच्छी तरह से कर रहे हैं कि उनका कितना भी मैंने आभार प्रदर्शन किया तो भी वो कम होगा। इस मंदिर का जो महत्व है, बाबा का जो महत्व है, वो सब चारों तरफ फैलाने का काम दिवाकर शेट्टी जी अहोरात्र कर रहे हैं, अहोरात्र कर रहे हैं। मैं सचमुच कहता हूँ कि श्री नित्यानंद जी भगवान थे। यहाँ पे बहुत सारे लोगों ने 1961 में भगवान नित्यानंद ने समाधि लेने की बात की थी, लेकिन 1960 में
भगवान नित्यानंद के मुझे दर्शन हुए थे और उन्होंने एक चक्र निकाला और बोला पो पो का मतलब है काम पे लग जाऊं। मैं काम पे लग गया, मैं बढ़ते गया 60 साल तक मैं भगवान को भूल गया, लेकिन भगवान मुझे नहीं भूले। As we all know, life has its own way of throwing challenges, difficulties, problems, and at times even a curveball at all of us. But because of Bhagavan Nityananda's blessings, his kindness, and his immense grace, ಉಡುಪಿಯಲ್ಲಿ ಅಷ್ಟಮಠಗಳಿವೆ ಅಂತ ನಮಗೆ ಹಿಂದೆ ಹಿರಿಯರು ಹೇಳಿದ್ದಾರೆ. ಆದರೆ ಹಿರಿಯ ಸ್ವಾಮಿಗಳು ಈಗ ದೇವರ ಪಾದ ಸೇರಿದ್ದಾರೆ. ಅವರೊಂದು ಮಾತನ್ನ ಆ ಕಾಲದಲ್ಲಿ ಹೇಳಿದ್ರು, ಈ ನಿತ್ಯಾನಂದ ಸ್ವಾಮಿ ಮಠ 9ನೇ ಮಠ ಆಗುತ್ತೆ ಅಂತ. ಆ ಕನಸು ನನಸಾಗಿದೆ. ನಾವೆಲ್ಲ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ವಿಶೇಷ ಅಂತ ಹೇಳಿದ್ರೆ ಅನೇಕ ಹಿರಿಯರು ತಾವಿದ್ದೀರಿ. ನಮ್ಮ ಕಾಲದಲ್ಲಿ ನಾವು ದೇವರನ್ನು ನಂಬ್ತೇವೆ, ಆದ್ರೆ ನಮ್ಮ ಮಕ್ಕಳು ನಂಬ್ತಾರೋ ಇಲ್ವಾ ಅಂತ ಪ್ರಶ್ನಾತೀತವಾಗಿದೆ. ಇವತ್ತು ಅವರ ಮಗ ಮಾತಾಡಿದ್ರು, ಅವರ ಮೊಮ್ಮಗಳು ಇಲ್ಲಿದ್ದಾರೆ. ಇದು ಜನರೇಷನ್ ಒಂದಾದ್ರ ನಂತರ ಇನ್ನೊಂದು ಜನರೇಷನ್ಗೆ ನಿತ್ಯಾನಂದ ಸ್ವಾಮಿಯ ಶಕ್ತಿಯನ್ನು ತೋರಿಸುವಂತ ಕೆಲಸ ಅವರ ಇಡೀ ಕುಟುಂಬ ಮಾಡ್ತಾ ಇದೆ. ಕುಡ್ಲದ ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಶ್ರೀ ವೀರ ವೆಂಕಟೇಶ ದೇವರಿಗೆ ಜನವರಿ 14 ಸೋಮವಾರ ಸಹಸ್ರ ಕುಂಭಾಭಿಷೇಕ ನಡಪೆರೆಯಿತದು. ಶುಕ್ರವಾರ 2ನೇ ದಿನದ ಧಾರ್ಮಿಕ ಬೇತೆ ಕಾರ್ಯಕ್ರಮ ನಡೆತಂಡು. ಕುಡ್ಲದ ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನಡು ಶ್ರೀ ವೀರ ವೆಂಕಟೇಶ ದೇವರಿಗೆ ಜನವರಿ 14 ಶ್ರೀ ಕಾಶಿ ಮಠ ಸಂಸ್ಥಾನದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರಿದ್ದ ಸಹಸ್ರ ಕುಂಭಾಭಿಷೇಕ ನಡಪರೆ ಉಂಡು. ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯರ್ನ ಜನ್ಮ ಶತಾಬ್ದಿ ಲೆಕ್ಕೊಡು ಶ್ರೀ ಕಾಶಿ ಮಠ ಸಂಸ್ಥಾನದ ಆರಾಧ್ಯ ದೇವರು ಶ್ರೀ ವ್ಯಾಸ ರಘುಪತಿ ನರಸಿಂಹದೇವರಿಗೆ ಸಹಸ್ರ ಪವಮಾನ ಅಭಿಷೇಕ ನಡಪಾದ ಜನವರಿ 15 ಮುಟ ಶ್ರೀ ವೀರ ವೆಂಕಟೇಶ ದೇವರಿಗೆ ಸಹಸ್ರ ಕುಂಭಾಭಿಷೇಕದ ಧಾರ್ಮಿಕ ಬೇತೆ ಕಾರ್ಯಕ್ರಮ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರ್ನ ದುಂಬಾಳ್ತಿಡು ನಡೆತಂದು ಉಂಡು. 2ನೇ ದಿನ ಶುಕ್ರವಾರ ಕಾಂಡೆ ಯಜ್ಞ ಮಂಟಪಡು ಹವನ ಆಯ್ದ ಬೊಕ್ಕ ದೇವರಿಗೆ ಸಾನ್ನಿಧ್ಯ ಕಲಶಾಭಿಷೇಕ ಮಲ್ತಿರು. ಮಧ್ಯಾಹ್ನ ಮಹಾಪೂಜೆ ಕರಿತಿ ನೀಡಿದ ಬೊಕ್ಕ ದೇವರು ಯಜ್ಞ ಮಂಟಪಕ್ಕೂ ಬತ್ತದು ಯಜ್ಞ ಆರತಿ ಎಲ್ಯ ಮಟ್ಟದ ಪೂರ್ಣಾಹುತಿ ಮಠಟ್ಟು ಮಧ್ಯಾಹ್ನದ ಪೂಜೆ ಆಯ್ದ ಬೊಕ್ಕ ಗೋ ಪೂಜೆ ಮಲ್ತದು ಗುರು ಭಿಕ್ಷೆ ಸಮಾರಾಧನೆ ನಡೆತಂಡು. ರಾತ್ರಿ ದೀಪ ನಮಸ್ಕಾರ, ರಾತ್ರಿದ ಪೂಜೆ, ಬೊಳ್ಳಿ ಪಲ್ಲಂಕಿ ಉಚ್ಚಯ, ಬಂಗಾರು ಗರುಡೋತ್ಸವ ನಡೆತಂಡು. ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಬೊಕ್ಕ ಮುಕ್ತೇಸರಿರು ಊರು ಪರ ಊರ ಗೌಡ ಸರಸ್ವತ ಬ್ರಾಹ್ಮಣ ಸಮಾಜದ ಕುಲು ಸೇರಿನಂಚ ಭಕ್ತರು ಕಾರ್ಯಕ್ರಮಟ್ಟು ಪಾಲ್ದೊಂಡಿರು. 18 ಐತಾರ ಕಾಂಡೆ ಸಾನ್ನಿಧ್ಯ ಕಲಶಾಭಿಷೇಕ ಸೇರಿದು ಇಡೀ ದಿನ ಧಾರ್ಮಿಕ ಬೇತೆ ಕಾರ್ಯಲು ನಡಪೆರೆ ಉಂಡು. 19 ಸೋಮವಾರ ಸಹಸ್ರ ಕುಂಭಾಭಿಷೇಕದ ದಿನ ಪುಲ್ಯಕಾಂಡೆ 4 ಗಂಟೆಗೆ ಗಂಗಾ ಪೂಜೆ, ಕಲಶದಿಂಜಾವನ ದೇವರಿನ ತೀರ್ಥ ಮಂಟಪಕ್ಕೂ ಎದುಕೊನ್ನ ಆಯ್ದ ಬೊಕ್ಕ ಪಂಚಾಮೃತ ಅಭಿಷೇಕ ಆದ ಕಾಂಡೆ 10 ಸಹಸ್ರ ಕುಂಭಾಭಿಷೇಕ ನಡಪಾಯರೆ ಅಟ್ಟಣೆ ಮಲ್ತಿದ್ದೇರು. ಆನಿ ಮಧ್ಯಾಹ್ನ ದೇವರು ಯಜ್ಞ ಮಂಟಪಗೂ ಬತ್ತದ ಮಹಾಪೂರ್ಣಾಹುತಿ ಆದ ಬಂಗಾರದ ಪಲ್ಲೆಂಕಿಡ ಪಗಿಲು ಉಚ್ಚಯ ನಡಪರೆ ಉಂಡು. ಶ್ರೀ ಶ್ರೀ ವಿಠಲ ರುಕುಮಾಯಿ ಭಜನಾ ಮಂದಿರ ರಿಜಿಸ್ಟರ್ಡ್ ಕಾವೂರು ಮುಲ್ಲಕಾಡು ಮುಲ್ಪ ಶ್ರೀ ಪಾಂಡುರಂಗ ದೇವರನ ಕೃಪೆಡ್ದು ಭಕ್ತಾಭಿಮಾನಿಲಿನ ಸಹಕಾರೊಡ್ದು ನಡತೊಂದು ಬರೊಂದು ಪುನಃ ದಿವಂಗತ ಶ್ರೀ ಕೆ ಶ್ರೀನಾ ಶೆಟ್ಟಿಗಾರ್ ಮೇರೆಡ್ದು ತಾಪನೆ ಆಯಿನ ಶ್ರೀ ವಿಠಲ ರುಕುಮಾಯಿ ಭಜನಾ ಮಂದಿರದ 52ನೇ ವರ್ಷದ ವಾರ್ಷಿಕ ಭಜನೋತ್ಸವ ಜನವರಿ 25 ಐತಾರ ಸೂರ್ಯೋದಯಡ್ದು 26 ಸೋಮವಾರದ ಸೂರ್ಯೋದಯ ಮುಟ್ಟ ನಡಪುಂಡು. ಅಂಚನೆ ಜನವರಿ 25 ಅಂಚನೆ 26 ಮಧ್ಯಾಹ್ನ 12 3 ಗಂಟೆ ಮುಟ್ಟ ಅನ್ನ ಸಂತರ್ಪಣೆ ಎಲ್ಲ ನಡಪುಂಡು. ಈ ಪುಣ್ಯ ಕಾರ್ಯೋಡು ಪಾಲ್ಪಡೆಯೋಡು ಪಂಡದು ಕೂಟದ ಅಧ್ಯಕ್ಷರ ಅಂಚನೆ ಸರ್ವ ಸದಸ್ಯರು ಭಿನ್ನಾಯ್ತೊಂದಿರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡು ಸೊಲ್ಮೇಲು.